ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸ್ನ್ಯಾಕ್ಸ್ ರೆಸಿಪಿ ಬಾಳೆಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. 2 ಬಾಳೆಕಾಯಿ, ಕರಿಲಿಕ್ಕೆ ಎಣ್ಣೆ, ಸ್ವಲ್ಪ ಉಪ್ಪು, ಒಂದು ಬೌಲಲ್ಲಿ ನೀರು ರೆಡಿ ಮಾಡ್ಕೊಂಡು ಬಂದಿದ್ದೇನೆ. ನೋಡಿ, ಈಗ ಬಾಳೆಕಾಯಿ ಸಿಪ್ಪೆ ಸುಲಿತಾ ಇದ್ದೇವೆ. ಇದೊಂದು ಟ್ರಿಕ್ಸ್, ಬಾಳೆಕಾಯಿ ಸಿಪ್ಪೆ ಹೇಗೆ ತೆಗೆಯೋದು ಅನ್ನೋದು. ಈ ಥರ ಮಾಡಿ ತೆಗೆದ್ರೆ ಕ್ಲೀನಾಗಿ ಬರ್ತದೆ, ಸ್ವಲ್ಪ ಸಹ ಸಿಪ್ಪೆ ಉಳಿಯೋದಿಲ್ಲ. ಇದು ತುಂಬ ಎಳೆ ಬಾಳೆಕಾಯಿ ತೊಗೊಳ್ಬೇಡಿ, ಬಲ್ತಿದಷ್ಟು ಚಂದ. ಇನ್ನೇನು 2-3 ದಿವಸ ಇದೆ ಹಣ್ಣಾಗಲಿಕ್ಕೆ ಅಂತ ಅನ್ನುವಂಥ ಬಾಳೆಕಾಯಿ, ಅಂದರೆ ಪುಟ್ಟ ಬಾಳೆ ಅಲ್ಲ, ಪಚ್ಚ ಬಾಳೆ ಅಂತ, ದೊಡ್ಡದು ಬಾಳೆಕಾಯಿ ತೊಗೊಂಡು, ಪುಟ್ಟ ಬಾಳೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಪಚ್ಚ ಬಾಳೆನೇ ಒಳ್ಳೇದು ಇದಕ್ಕೆ. ಈಗ ಸಿಪ್ಪೆ ಎಲ್ಲ ಸುಲಿದಾಯಿತು. ಒಂದು ಬಾಣಲೆಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ತಾ ಇದ್ದೇವೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯುವ ಅಷ್ಟರಲ್ಲಿ ಉಪ್ಪು ನೀರು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬೌಲಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕಲಿಸ್ಕೊಳ್ಳಿ, ಉಪ್ಪು ಮೆಲ್ಟ್ ಆಗೋವರೆಗೂ. ಇಲ್ಲಿ ನಾವು 2 ಬಾಳೆಕಾಯಿ ತೊಗೊಂಡಿದ್ದೇವೆ. 2 ಬಾಳೆಕಾಯಲ್ಲಿ ತುಂಬ ಚಿಪ್ಸ್ ಆಗ್ತದೆ, ಒಂದು ಬೌಲಷ್ಟು ಚಿಪ್ಸ್ ಆಗ್ತದೆ. ನೋಡಿ, ಈ ಥರ ಸ್ಲೈಸರ್ ಸಿಗ್ತದೆ, ಚಿಪ್ ಸ್ಲೈಸರ್. ಅದನ್ನು ತೊಗೊಂಡು ಜಸ್ಟ್ ಹೀಗೆ ಕಾದಿರೋ ಎಣ್ಣೆಗೆ ಬಾಳೆಕಾಯನ್ನು ಸ್ಲೈಸ್ ಮಾಡ್ಕೊಂಡು ಹೋದರೆ ಆಯಿತು. ತುಂಬ ತೆಳ್ಳಗೆ ಬರ್ತದೆ. ಈ ಅಂಗಡಿಗಿಂತ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ. ಏನು ಕಷ್ಟ ಇಲ್ಲ ಫ್ರೆಂಡ್ಸ್. ಬಾಳೆಕಾಯಿ ಒಂದು ಮನೇಲಿದ್ದರೆ ಆರಾಮ್ಸೆ ಈಸಿಯಾಗಿ ಚಿಪ್ಸ್ ಮಾಡ್ಕೊಂಡು ತಿನ್ಬೋದು, ಆರೋಗ್ಯಕರವಾದ. ನೋಡಿ, ಈಗ ಸ್ವಲ್ಪ ಬೇಯುವಾಗ ಉಪ್ಪು ನೀರು ಹಾಕಿ ಚುಮ್ಸ್ಕೊಳ್ಬೋದು, ಅಥವಾ ಸ್ಪೂನಲ್ಲಿ ಸಹ ಸ್ವಲ್ಪ ಉಪ್ಪು ನೀರು ಹಾಕಿ ಬೇಯಿಸ್ಕೊಬೇಕು. ಎಷ್ಟು ಅಂದರೆ 3ರಿಂದ 4 ನಿಮಿಷ ಸ್ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಮಗ್ಚಿ ಬೇಯಿಸ್ಕೊಳ್ಳಿ. ಆವಾಗ ಅದು ಕಲರ್ ಸಹ ಚೇಂಜ್ ಆಗ್ತಾ ಬರ್ತದೆ. ಈ ಮಕ್ಕಳಿಗೆ ಅಂಗಡಿಯಲ್ಲೆಲ್ಲ ಯಾವತ್ತಿಂದ ಎಣ್ಣೆದು ಕರ್ದಿ ಕೊಡುವ ಬದಲು ಮನೆಯಲ್ಲೇ ಬಿಸಿ ಬಿಸಿಯಾದ ರುಚಿಕರವಾದ ಹೆಲ್ದಿಯಾದ ಸ್ನ್ಯಾಕ್ಸ್ ಕೊಡ್ಬೋದು. ಇದು ಮಂಗಳೂರು ಮತ್ತು ಕೇರಳದಲ್ಲಿ ತುಂಬ ಫೇಮಸ್. ಯೂಶ್ವಲಿ ಮಂಗಳೂರಿನವರಿಗೆ, ಕೇರಳದವರಿಗೆ ಯಾರೇ ಟೂರಿಸಮ್ ಬಂದರೂ ಸಹ ಚಿಪ್ಸನ್ನು ತುಂಬ ಜನ ತಗೊಂಡೇ ಹೋಗ್ತಾರೆ ಆಲ್ಮೋಸ್ಟು. ನೋಡಿ, ಈಗ ಕಲರ್ ಸಹ ಸ್ವಲ್ಪ ಚೇಂಜ್ ಆಗ್ತಾ ಬಂತು, ಎಲ್ಲೋ ಕಲರಿಗೆ ಟರ್ನ್ ಆಗ್ತದೆ. ಹೀಗೆ ಮಗ್ಚಿ ಒಂದು 4ರಿಂದ 5 ನಿಮಿಷದ ಕಾಲ ಫ್ರೈ ಮಾಡ್ಕೊಳ್ಳಿ. ಮಾಡಲಿಕ್ಕೆ ತುಂಬ ಸುಲಭ, ಏನು ಕಷ್ಟ ಇಲ್ಲ. ಇದು ಆಲ್ಮೋಸ್ಟ್ ಆಗ್ತಾ ಬಂತು, ನಿಮಗೆ ಕಾಣ್ತಿರ್ಬೋದು, ಕಲರ್ ಸಹ ಚೇಂಜ್ ಆಗ್ತಾ ಇದೆ. ಇದಾಯಿತು. ಈಗ ಒಂದು ಬೌಲಿಗೆ ಟಿಶ್ಯೂ ಹಾಕಿ ಇಟ್ಕೊಂಡಿದ್ದೇವೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಎಲ್ಲೋ ಕಲರ್ ಬಂದಿದೆ. ಈಗ ಸೆಕೆಂಡ್ ಬ್ಯಾಚ್ ಸೇಮ್ ಪ್ರೊಸೀಜರಲ್ಲಿ ಚಿಪ್ಸ್ ಮಾಡ್ಕೊಳ್ತಾ ಇದ್ದೇವೆ. ನೋಡಿ, ಇದು ಸಹ ಆಗಿದೆ. ನೋಡಿ, ಎಷ್ಟು ತೆಳ್ಳಗೆ ಕಲರ್ ಸಹ ಎಲ್ಲೋ ಕಲರ್ ಬಂದಿದೆ. ತುಂಬ ರುಚಿಯಾಗಿ ಆಗಿತ್ತು ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ. ನೋಡಿ, ಎಷ್ಟು ಚೆನ್ನಾಗಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತು ಬಿಡುವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.